ದಕ್ಷಿಣ ಕನ್ನಡ ಜಿಲ್ಲೆಯ ಕಳೆದ ಹಲವು ವರ್ಷಗಳ ಬಳಿಕ ಮೇಘ ಸ್ಫೋಟದಂತಹ ಮಳೆ ಸುರಿತಾ ಇದ್ದು ಹಲವೆಡೆ ನೆರೆಯ ಆತಂಕ ಸೃಷ್ಟಿಸಿದೆ. ಜಿಲ್ಲೆಯ ಕುಮಾರಧಾರಾ, ನೇತ್ರಾವತಿ ಸೇರಿದಂತೆ ಹಲವು ನದಿಗಳು ಅಪಾಯದ ಮಟ್ಟದಲ್ಲಿ ಹರಿತಾ ಇದ್ದು ಈಗಾಗಲೇ ಹಲವೆಡೆ ಮನೆಗಳು ಜಲಾವೃತಗೊಂಡಿದೆ. ಉಪ್ಪಿನಂಗಡಿ, ಬಂಟ್ವಾಳ, ಗುಂಡ್ಯ, ಶಿರಾಡಿ ಮೊದಲಾದ ಕಡೆಯಲ್ಲಿ ರಸ್ತೆಯ ಮೇಲೆ ನದಿ ನೀರು ಹರಿದು ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಉಪ್ಪಿನಂಗಡಿಯಲ್ಲಿ ಕುಮಾರಧಾರಾ ಹಾಗೂ ನೇತ್ರಾವತಿ ನದಿ ಉಕ್ಕಿ ಹರಿತಾ ಇದ್ದು ಹಲವು ಮನೆಗಳು ಜಲಾವೃತಗೊಂಡಿದೆ. ಉಪ್ಪಿನಂಗಡಿಯಿಂದ ಬಂಟ್ವಾಳ ನಡುವೆ ನದಿ ಪಾತ್ರದಲ್ಲಿ ಹಲವು ತೋಟಗಳು ಜಲಾವೃತಗೊಂಡಿದೆ. ಪುತ್ತೂರು ತಾಲೂಕು ಕಾವು ಎಂಬಲ್ಲಿ ಶಾಲೆಯ ಆವರಣ ಗೋಡೆ ಕುಸಿತವಾಗಿದ್ದು ಪಕ್ಕದಲ್ಲಿದ್ದ ಬಸ್ ನಿಲ್ದಾಣ ಜಖಂಗೊಂಡಿದೆ. ಇನ್ನು ಪುತ್ತೂರಿನ ಎಪಿಎಂಸಿ ರಸ್ತೆಯ ಆದರ್ಶ ಆಸ್ಪತ್ರೆಯ ಬಳಿಯ ಹಳ್ಳದಲ್ಲಿ ನೀರು ಉಕ್ಕಿ ಹರಿತಾ ಇದ್ದು ಈ ರಸ್ತೆಯಲ್ಲೂ ಕೂಡ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನೇತ್ರಾವತಿ ಉಕ್ಕಿ ಹರಿದು ಸ್ನಾನಘಟ್ಟ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ನದಿ ನೀರು ರಭಸವಾಗಿ ಹರಿತಾ ಇದ್ದು ಇಲ್ಲಿ ಭಕ್ತರ ತೀರ್ಥ ಸ್ನಾನವನ್ನ ನಿಷೇಧಿಸಲಾಗಿದೆ. ಇನ್ನು ಪಜಿರಡ್ಕದಲ್ಲಿನ ಮೃತ್ಯುಂಜಯ ನದಿ ನೇತ್ರಾವತಿ ನದಿಯನ್ನ ಸೇರುವ ಸ್ಥಳವಾಗಿದ್ದು ಇಲ್ಲೂ ಕೂಡ ಸಂಗಮವಾಗಿದ್ದು ನದಿ ನೀರು ದೇವರ ಅಂಗಣವನ್ನ ಪ್ರವೇಶಿಸಿದೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದ ಅರ್ಚಕರು ನದಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಇಲ್ಲಿನ ಸತ್ಯನಪಲ್ಕೆ, ಅಜಿಕುರಿ, ಮುಂಡ್ರುಪಾಡಿ ರಸ್ತೆಯಿಂದ ಪಜಿರಡ್ಕ ದೇವಸ್ಥಾನದ ಕಡೆಗೆ ಬರುವಂತಹ ರಸ್ತೆಯಲ್ಲಿ ನದಿ ನೀರು ರಸ್ತೆಯಲ್ಲಿ ಹರಿಯಲು ಆರಂಭಿಸಿದೆ. ಹೀಗಾಗಿ ರಸ್ತೆಯಲ್ಲಿ ಸಂಚಾರ ವಾಹನವನ್ನ ನಿರ್ಬಂಧಿಸಲಾಗಿದೆ. ಜುಲೈ ತಿಂಗಳ ಆರಂಭದಲ್ಲಿ ಸುರಿದ ಮಳೆಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಜಿಲ್ಲೆಯಲ್ಲಿ ಮಳೆ ಸುರಿತಾ ಇದೆ. ಜೊತೆಗೆ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲೂ ಕೂಡ ವಿಪರೀತ ಮಳೆಯಾಗ್ತಾ ಇರುವುದು ನದಿ ನೀರಿನ ಮಟ್ಟ ಏರಿಕೆಗೆ ಕಾರಣ ಆಗಿದೆ. ಒಂದೆಡೆ ನದಿ ನೀರು ಏರಿಕೆಯಾಗಿ ಹಲವೆಡೆ ನೀರು ರಸ್ತೆಯಲ್ಲಿ ಹರಿದು ಸಂಚಾರ ಸ್ಥಗಿತವಾಗಿದ್ರೆ ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿ ಹೆದ್ದಾರಿ ಬಂದ್ ಆಗಿದೆ. ಒಟ್ಟಾರೆ ವರುಣಾರ್ಭಟಕ್ಕೆ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದು ನದಿ ತೀರದ ಜನರನ್ನ ಜಿಲ್ಲಾಡಳಿತ ಸುರಕ್ಷಿತ ಸ್ಥಳಕ್ಕೆ ತೆರಳಲು ಸೂಚಿಸಿದೆ. ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಾ ಇರುವ ನದಿ ನೀರಿನಿಂದ ನೆರೆ ಭೀತಿ ಎದುರಾಗಿದ್ದು ಮಳೆ ಕಡಿಮೆ ಆಗ್ಲಿ ಅಂತ ಜನ ಪ್ರಾರ್ಥಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಮಂಗಳೂರು ಬೆಂಗಳೂರು ಸಂಪರ್ಕಿಸುವ ಎಲ್ಲಾ ರಸ್ತೆಗಳು ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತವಾಗಿದ್ರೆ ಚಾರ್ಮಡಿ ಘಾಟ್ನಲ್ಲಿ ಮರಗಳು ಧರೆಗುರುಳಿದೆ. ಸಂಪಾಜೆ ಘಾಟ್ನಲ್ಲೂ ಗುಡ್ಡ ಕುಸಿಯುವ ಆತಂಕ ಇದ್ದು ಏಕಮುಖ ವಾಹನ ಸಂಚಾರ ನಡೀತಾ ಇದೆ.